ಕಾಪು ತಾಲೂಕಿನ ಮಜೂರಿನಲ್ಲಿ ಜೀವಂತ ನಾಗನಿಗೆ ಹಾಲೆರೆದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಯಿತು. ಮಜೂರು ಗೋವರ್ಧನ ಭಟ್ ಅವರು ಪ್ರತಿ ವರ್ಷ ತಮ್ಮ ಮನೆಯಲ್ಲಿ ಶುಶ್ರೂಷೆಯಲ್ಲಿರುವ ನಾಗರ ಹಾವುಗಳಿಗೆ ತನು ಎರೆದು ನಾಗರ ಪಂಚಮಿ ನಡೆಸುತ್ತಾರೆ. ಗಾಯಾಳು ಮತ್ತು ಅಸ್ವಸ್ಥ ನಾಗರ ಹಾವುಗಳನ್ನ ಮನೆಗೆ ತಂದು ಶುಶ್ರೂಷೆ ನೀಡುವ ಅವರು ಗುಣಮುಖವಾದ ಹಾವುಗಳನ್ನ ಮರಳಿ ಕಾಡಿಗೆ ಬಿಡ್ತಾರೆ. ಈ ಬಾರಿ ಭಟ್ರು ಆರೈಕೆಯಲ್ಲಿರುವ 3 ಹಾವುಗಳಿಗೆ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದ್ರು. ಗೋವರ್ಧನ್ ಭಟ್ ಅವರು ನಡೆಸುವ ಈ ಪುಣ್ಯ ಕಾರ್ಯದಲ್ಲಿ ಮನೆ ಮಂದಿಯು ಕೈ ಜೋಡಿಸುವುದು ವಿಶೇಷವಾಗಿದೆ. ನಾಗರ ಪಂಚಮಿಯು ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದು. ವರ್ಷದ ಮೊದಲ ಹಬ್ಬ ನಾಗರ ಪಂಚಮಿಯನ್ನ ಕರಂದಾಡಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಜಲಂಚಾರು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ, ಮಜೂರು ನಾಗರಬೊಮ್ಮ ರಕ್ತೇಶ್ವರಿ ನಾಗಬನ, ಎರ್ಮಾಳು ಜನಾರ್ದನ ದೇವಸ್ಥಾನ ಸೇರಿದಂತೆ ಕಾಪು ತಾಲೂಕಿನ ವಿವಿಧೆಡೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ನಾಗದೇವರಿಗೆ ಹಾಲು, ಸಿಯಾಳ, ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾದಿಗಳು ಕಾರ್ಯಗಳು ನೆರವೇರಿದವು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರ ಪಂಚಮಿಯ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡರು. ಇನ್ನು ಸಾರ್ವಜನಿಕ ನಾಗಾಲಯದಲ್ಲಿ ನಡೆದ ಕೌತುಕವೊಂದು ನಾಗರ ಪಂಚಮಿಯ ಸಂದರ್ಭ ಬೆಳಕಿಗೆ ಬಂದಿದೆ. ಉಡುಪಿಯ ಮಠದ ಬೆಟ್ಟು ಪರಿಸರದಲ್ಲಿ ಒಂದು ಸಾರ್ವಜನಿಕ ನಾಗಬನ ಇದೆ. ಸುಮಾರು 10 ವರ್ಷಗಳ ಹಿಂದೆ ಇಲ್ಲಿ ಸಂಪಿಗೆ ಗಿಡವನ್ನ ನೆಡಲಾಗಿತ್ತು. ಸಂಪಿಗೆ ಮರದ ಕಾಂಡದಲ್ಲಿ ನಾಗನ ಹೆಡೆಯನ್ನ ಹೋಲುವ ಆಕಾರ ಸೃಷ್ಟಿಯಾಗಿದೆ. ನಾಗರ ಪಂಚಮಿಯ ಸಂದರ್ಭ ತನು ತಂಬಿಲ ಅರ್ಪಿಸಲು ಬರುವ ಭಕ್ತರನ್ನ ಇದು ಸೆಳೆಯುತ್ತಿದೆ. ಮರದ ಕಾಂಡದಲ್ಲಿ ಮೂಡಿದ ಆಕಾರಕ್ಕೆ ಹೂವಿನ ಹಾರವನ್ನು ಅರ್ಪಿಸಿದ್ದಾರೆ. ಮರದಲ್ಲಿ ಮೂಡಿದ ನಾಗನ ಹೆಡೆ ನಾಗಬನದ ಕಡೆಗೆ ಇರುವುದು ಮತ್ತೊಂದು ವಿಶೇಷ. ಪ್ರತಿ ವರ್ಷ ಮರ ಬೆಳೆದಂತೆ ಹೆಡೆಯ ಆಕಾರ ಕೂಡ ಬೆಳೆಯುತ್ತಿದೆ ಎಂದು ಸ್ಥಳೀಯ ವ್ಯಾಪಾರಿ ಸುಕುಮಾರ್ ಹೇಳಿದ್ದಾರೆ. ಅದು ಸಾಧಾರಣ 7 ವರ್ಷ ನಾಗನ ಮಂಜೇಶ್ವರದಲ್ಲಿ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. 18 ಪೇಟೆಯ ದೇವಳವೆಂಬ ಖ್ಯಾತಿಯ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಇಂದು ಸಹಸ್ರಾರು ಭಕ್ತರೊಡಗೂಡಿ ಶ್ರದ್ಧಾ ಭಕ್ತಿಯಿಂದ ಶ್ರೀ ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಶ್ರೀ ದೇವಳದಲ್ಲಿ ಪ್ರಾತಃ ಕಾಲದಿಂದ ಸಾಗರೋಪಸಾಗರ ಭಗವತ್ ಭಕ್ತರು ನಾಗರ ಪಂಚಮಿ ಪ್ರಯುಕ್ತ ಶ್ರೀ ದೇವರಿಗೆ ವಾಸುಕಿ ಪೂಜೆ, ನಾಗಪೂಜೆ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಶಿಯಾಳ ಅಭಿಷೇಕಗಳು ನಡೆದವು. ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿದ್ದು ಶ್ರೀ ದೇವಳದಲ್ಲಿ ಇಂದು ವಿಶೇಷ ಅಲಂಕಾರ, ಪೂಜೆ ಪುರಸ್ಕಾರಗಳು ನಡೆದವು.